ಇವತ್ತು ಬೀದಿ ವ್ಯಾಪಾರ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮತ್ತು ಯಾವ ವರ್ಗಕ್ಕೆ ಅದು ಒಂದು ಅತ್ಯಂತ ಪ್ರಮುಖ ಅಂತ ಅನಿಸ್ತದೆ? ಬೀದಿ ವ್ಯಾಪಾರ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ ಅನ್ನೋದಕ್ಕಿಂತಲೂ ಕೂಡ ಬೀದಿ ವ್ಯಾಪಾರಿಗಳು ಯಾರು ಅನ್ನುವಂಥದ್ದು ಫಸ್ಟ್ ನಾವು ಐಡೆಂಟಿಫಿಕೇಷನ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ಕೂಡ ಕೌಶಲ್ಯ ಇಲ್ಲದಂಥವರು ಮತ್ತು ಆರ್ಥಿಕವಾಗಿ ಬಹಳ ದುರ್ಬಲರು, ಓಕೆ, ವಿದ್ಯಾಭ್ಯಾಸದ ಕೊರತೆ ಇರ್ತಕ್ಕಂಥವರು ಇವರು ಬೀದಿ ವ್ಯಾಪಾರಿಗಳು. ಓಕೆ, ಇವರ ಬದುಕನ್ನು ನಡೆಸಲಿಕ್ಕೆ ಅವರಲ್ಲಿ ಕೌಶಲ್ಯ ಇಲ್ಲ, ಶಿಕ್ಷಣ ಇಲ್ಲ, ಓಕೆ, ಬೇರೆ ರೀತಿಯ ಉದ್ಯಮ ಮಾಡಲಿಕ್ಕೆ ಅವರಲ್ಲಿ ದುಡ್ಡಿಲ್ಲದಂಥ ಸಂದರ್ಭದಲ್ಲಿ ಓಕೆ, ಬೀದಿಯಲ್ಲಿ ನಿಂತು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಬದುಕಲಿಕ್ಕೆ ಈ ಬೀದಿ ವ್ಯಾಪಾರ ಅಂತ ಇರ್ತಕ್ಕಂಥ. ಓಕೆ, ಇದು ಕೇವಲ ಮಂಗಳೂರು ನಗರದಲ್ಲಿ ಮಾತ್ರ ಇರ್ತಕ್ಕಂಥದ್ದಲ್ಲ, ನಮ್ಮ ದೇಶದ ಹಲವು ಎಲ್ಲ ನಗರಗಳಲ್ಲಿ ಇದೆ. ವಿದೇಶದಲ್ಲಿರ್ತಕ್ಕಂಥ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಕೂಡ, ದೇಶದಲ್ಲಿರ್ತಕ್ಕಂಥ ನಗರಗಳಲ್ಲಿ ಕೂಡ ಬೀದಿ ವ್ಯಾಪಾರ ಇದೆ. ಬೀದಿ ವ್ಯಾಪಾರ ಇಲ್ಲದಂಥ ಯಾವುದೇ ನಗರವೂ ಕೂಡ ಬೀದಿ ವ್ಯಾಪಾರದಿಂದ ಹೊರತಾಗಿಲ್ಲ. ಓಕೆ, ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬೀದಿ ವ್ಯಾಪಾರಿಗಳು ಅವರು ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂಥದ್ದು. ಅವರಿಗೀಗ 2014ರಲ್ಲಿ ಬೀದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014ಕ್ಕೆ ಈ ದೇಶದಲ್ಲಿ ಜಾರಿಗೆ ಬಂತು. ಅದರ ಅನ್ವಯ ಕರ್ನಾಟಕದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಅಧಿನಿಯಮ 2019ರಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ಬಂತು. ಆಮೇಲೆ ಇವತ್ತು ಬೀದಿ ವ್ಯಾಪಾರಿಗಳನ್ನು ಸಮೀಕ್ಷೆ ಮಾಡುವಂಥದ್ದು, ಅವರಿಗೆ ಗುರುತಿನ ಚೀಟಿ ಕೊಡುವಂಥದ್ದು, ಅವರ ವ್ಯಾಪಾರಕ್ಕೆ ಪ್ರಮಾಣ ಪತ್ರ ಕೊಡ್ತಕ್ಕಂಥದ್ದು, ಅವರಿಗೆ ವಲಯಗಳನ್ನು ಗುರುತಿಸಿ ಅವರಿಗೆ ವೆಂಡಿಂಗ್ ಝೋನ್ಗಳನ್ನು ಮಾಡ್ತಕ್ಕಂಥ ಇರ್ಬೋದು, ಅವರಿಗೆ ಹಣಕಾಸಿನ ಸಾಲದ ನೆರವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ರೀತಿಯ ಒಂದೊಂದೇ ಯೋಜನೆಗಳು ಇವತ್ತು ಜಾರಿಗೆ ಬರ್ತಾ ಇದೆ. ಹಾಗಾಗಿ ಬೀದಿ ವ್ಯಾಪಾರ ಇರ್ತಕ್ಕಂಥದ್ದು ಇಡೀ ನಮ್ಮ ಈ ವಿದೇಶಗಳಲ್ಲಿ ಇದೆ. ಅದೊಂದು ಈ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಇವತ್ತು ಬೀದಿ ವ್ಯಾಪಾರ ಎನ್ನುವಂಥದ್ದು ಇದೆ. ಹನುಮಂತ ಕಾಮತ್ ಅವರೇ, ಇದೀಗ ಒಂದು ನಮ್ಮ ಮಂಗಳೂರು ನಗರ ಸೇರಿದಂತೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬೀದಿ ವ್ಯಾಪಾರಗಳು ನಡೀತದೆ. ಆದರೆ ಆ ಬೀದಿ ವ್ಯಾಪಾರಗಳನ್ನು ಯಾವ ರೀತಿ ತಾವು ನೋಡಲಿಕ್ಕೆ ಬಯಸ್ತೀರಿ? ಅಂದರೆ ಅವರಿಗೆ ಜೀವನಕ್ಕೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವ ರೀತಿ ಮಾಡಬೇಕು? 2014ರಲ್ಲಿ ಈಗ ಇಮ್ತಿಯಾಜ್ ಹೇಳಿದಾಗೆ 14ರಲ್ಲಿ NDA ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಬೇಕು, ಅವರಿಗೆ ಒಂದು ವ್ಯಾಪಾರಕ್ಕೆ ಒಂದು ಸ್ಟ್ರೀಟ್ ವೆಂಡರ್ ಕಮಿಟಿ ಮಾಡಬೇಕು. ಆ ಕಮಿಟಿಯಿಂದ ಒಂದೊಂದು ಸ್ಟ್ರೀಟ್ಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಕೂತ್ಕೊಳಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಅಲ್ಲಿ ಕೊಡಬೇಕು ಎನ್ನುವಂಥದ್ದು. ಆ ವ್ಯವಸ್ಥೆಯನ್ನು ಮಂಗಳೂರು ಮಹಾನಗರ ಪಾಲಿಕೆ ಮಾಡಲಿಲ್ಲ. ಈಗ ಮಂಗಳೂರಿನಲ್ಲಿ ಏನು ಸಮಸ್ಯೆ ಹೇಳಿದ್ರೆ, ನಾವೀಗ 100% ಬೀದಿ ಬದಿ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡಲಿಕ್ಕೂ ಆಗುದಿಲ್ಲ. ಯಾಕೆ ಅವರು ಎಲ್ಲಾ ಫುಟ್ಪಾತ್ಗಳನ್ನು, ರಸ್ತೆ ಬದಿಗಳನ್ನು ಆಕ್ರಮಿಸಿಕೊಳ್ಳುವುದರಿಂದ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ನಡಿಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ. ಎಲ್ಲಿಂದ ಯಾವ ವಾಹನ ಬರ್ತದೆ ಯಾರಿಗೂ ಗೊತ್ತಾಗುವುದಿಲ್ಲ. ಇನ್ನೊಂದಾಗಿ ಹೇಳಿದ್ರೆ, ಅವರಿಗೆ ವ್ಯವಸ್ಥೆ ಮಾಡದೆ ಮಂಗಳೂರು ಮಹಾನಗರ ಪಾಲಿಕೆಯವರು ಅವರನ್ನು ಎತ್ತಂಗಡಿ ಮಾಡ್ತಾ ಇರುವುದು ಅದು ಸರಿಯಲ್ಲ. ಹಾಗಾಗಿ ಇಲ್ಲಿ ನೋಡಿ, ಕಮಿಟಿಯಲ್ಲಿ ನಾನಿದ್ದೆ. ಕಮಿಟಿ ಗುರುತಿಸಿದ ರಸ್ತೆಗಳಲ್ಲಿ ಇವರು ಬೇಕಾದ ಸೌಲಭ್ಯ ಮಾಡಲಿಲ್ಲ. ಲೇಡಿ ಗೋಚಣ್ಣ ಎದುರಿನಲ್ಲಿ ಒಂದಷ್ಟು ಮಾಡಿದ್ದಾರೆ. ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹೋದ್ರು, ನಂತರ ಸೌಲಭ್ಯ ಇಲ್ಲ ಹೇಳಿದ್ರು, ಹೊರಬಂದು. ಈಗ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಅಲ್ಲಿ ಕೂತುಕೊಳಿಸಿದ ನಂತರ ಅಲ್ಲಿ ಅವರು ಪುನಃ ಬೀದಿಗೆ ಬಂದರೆ ತೆರವು ಮಾಡುವುದು ಮಂಗಳೂರು ಮಹಾನಗರ ಪಾಲಿಕೆಯ ಕರ್ತವ್ಯ. ಆದರೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಕರ್ನಾಟಕ ಸರ್ಕಾರದ ಮಂತ್ರಿಗಳು ಹೇಳಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಹೊಡೆಯುವುದು ಸರಿಯಲ್ಲ. ವ್ಯವಸ್ಥೆ ಮಾಡಿ
ಬೀದಿಗಾಗಿ ವ್ಯಾಪಾರಿಗಳು ಜೀವನ ಮಾಡಬೇಕು, ಪಾದಚಾರಿಗಳು ಕೂಡ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಇಲ್ಲದೆ ರಸ್ತೆ ಬದಿಯಲ್ಲಿ ಫುಟ್ಪಾತಿನಲ್ಲಿ ನಡೆದುಕೊಳ್ಳುವಂತ ವ್ಯವಸ್ಥೆಯನ್ನು ಪಾಲಿಕೆ ಮಾಡಬೇಕು. ಇದಕ್ಕೆ ಶಾಸಕರ ಮುಂದಾಳತ್ವದಲ್ಲಿ ಈಗ ವಿಸರ್ಜನೆಗೊಂಡಿರುವ ಬೀದಿ ಬದಿ ವ್ಯಾಪಾರಿ ಸಮಿತಿಯನ್ನು ಪುನರ್ನಿರ್ಮಾಣ ಮಾಡಿ ವ್ಯವಸ್ಥೆ ಮಾಡಬೇಕು. ಇದು ಮುಖ್ಯವಾಗಿರುವಂತ. ಎಸ್, ಮತ್ತೆ ತಮ್ಮ ಜೊತೆ ನಾನು ಚರ್ಚೆ ಮಾಡಲಿಕ್ಕಿದ್ದೇನೆ ಹನುಮಂತ್ ಕಾಮತ್ ಅವರೇ. ಸರ್, ಇದೀಗ ಇತ್ತೀಚೆ ಏನು ಒಂದು ರೀತಿಯಲ್ಲಿ ಬೀದಿ ವ್ಯಾಪಾರ ನಡೀತಾ ಇತ್ತು. ಇತ್ತೀಚಿನ ಒಂದೆರಡು ತಿಂಗಳಲ್ಲಿ ಒಂದು ವಿಚಾರದಲ್ಲಿ ಯಾವ ಒಂದು ಸಣ್ಣ ಒಂದು ಸಮಸ್ಯೆ ಈ ಒಂದು ಬೀದಿ ವ್ಯಾಪಾರಕ್ಕೆ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಇರ್ಬೋದು, ಒಂದು ರೀತಿಯಲ್ಲಿ ಒಂದು ಚಳುವಳಿ ರೂಪದಲ್ಲಿ ಹೇಳಲಿಕ್ಕೆ ಕಾರಣ ಏನಾಯಿತು? ಯಾವ ವಿಚಾರ ಅಲ್ಲಿ ಮುನ್ನೆಲೆಗೆ ಬಂದದ್ದೇನು? ಅವರವರಷ್ಟಕ್ಕೆ ವ್ಯಾಪಾರ ಮಾಡ್ಕೊಳ್ತಾ ಇದ್ರು, ಏನು ವಿಚಾರ ಬಂತು? ಅಲ್ಲ, ಅದು ಸಾರ್ವಜನಿಕವಾಗಿ ಫುಟ್ಪಾತ್ನ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕ ದೂರುಗಳು ಬರ್ತಾ ಇದೆ. ಅದಕ್ಕೆ ಬೀದಿ ವ್ಯಾಪಾರಿಗಳು ಅದಕ್ಕೆ ಅಲ್ಲ, ಅವರನ್ನ ಬೀದಿ ವ್ಯಾಪಾರಿಗಳನ್ನ ಹೊಣೆಗಾರನ್ನ ಮಾಡಲಿಕ್ಕೆ ಮಾತ್ರ ಆಗುದಿಲ್ಲ. ಬೀದಿ ವ್ಯಾಪಾರಿಗಳಿಗೆ ಅವರು ಕೆಲವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ಫುಟ್ಪಾತ್ ರಸ್ತೆ ಆಗೋದಕ್ಕಿಂತ ಹಿಂದಿನಿಂದಲೂ ಕೂಡ ಫುಟ್ಪಾತ್ ಅಲ್ಲೇ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇಂಥವ್ರು ಬಳಿಕ ಆಗಿದೆ, ಫುಟ್ಪಾತ್ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ ಎಲ್ಲ. ಆಮೇಲೆ ಯಾವಾಗ ನಮ್ಮ ಹನುಮಂತ್ ಕಾಮತ್ ನಾನು ಕೂಡ ಆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಾವು ಒಟ್ಟಿಗೆ 5 ವರ್ಷ ಸದಸ್ಯರಾಗಿ ಕೆಲಸ ಮಾಡಿದೆ. ಹನುಮಂತ್ ಕಾಮತ್ ಅವರು ಹಿಂದೆ ಒಂದು ಸಭೆಯಲ್ಲಿ ಅವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ರು. ಅದನ್ನ ನಗರ ಪಾಲಿಕೆ ಪರಿಗಣಿಸಿಲ್ಲ. ಯಾವುದಾದ್ರೂ ಒಂದು ಸ್ಟ್ರೀಟ್ ಅನ್ನ, ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಾಗ ಅನೇಕ ರಸ್ತೆಗಳನ್ನ ತೆರವು ಮಾಡಲಿಕ್ಕೆ, ಪಾದಚಾರಿಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಅವರೊಂದು ಸಲಹೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳ ಇವತ್ತು ಪಟ್ಟಣ ವ್ಯಾಪಾರ ಸಮಿತಿ ಮಂಗಳೂರಿನಲ್ಲಿ ಇದೆ. ಪಟ್ಟಣ ವ್ಯಾಪಾರ ಸಮಿತಿಯನ್ನು ಕರಿಬೇಕಾದವರು ಯಾರು? ಮಹಾನಗರ ಪಾಲಿಕೆ. ಸರ್, ಇದರ ವಿಚಾರ ನಾವು ಮತ್ತೆ ಚರ್ಚೆ ಮಾಡೋಣ. ಈಗ ಒಂದು ವೀಕ್ಷಕರ ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಮತ್ತು ತಮ್ಮ ಅಭಿಪ್ರಾಯವನ್ನು ಹೇಳಿ. ನಾನು ವಾಮಂಜೂರಿಂದ ಮಾತಾಡುದು. ಹೇಳಿ ಮೇಡಮ್, ತಮ್ಮ ಅಭಿಪ್ರಾಯ ಹೇಳಿ. ಕನ್ನಡದಲ್ಲಿ ಮಾತಾಡ್ಬೇಕಾ ಸರ್, ತುಳುವಲ್ಲಿ ಮಾತಾಡ್ಬೇಕಾ? ನೀವು ಯಾವ ಭಾಷೆ ಮಾತಾಡಿದ್ದು ತೊಂದರೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಭಾಷೆಯನ್ನ ತಿಳಿದವರು. ಅದೇ ನಮ್ದು ತುಳು ಮುಖ್ಯ. ಮಾತಾಡಿ. ದಾದೆ ಗೊತ್ತುಂಡೆ ಅಂದ್ರೆ ಬೀದಿ ವ್ಯಾಪಾರಿನ ಕುಲಿತೆ ಫುಟ್ಪಾತ್ ಅವನು ಅಂಗಡಿ ದೀಪೇರು. ಓಕೆ. ನಮಕ್ ಪೋಯರೆ ಉಂಡತೆ ಖಾಲಿ ಒಂಜಿ ರಸ್ತೆ ಎತ್ತಿನ ಅಂಡ ಎಂಚಿನ ಗೊತ್ತುಂಡೆ ಅಕುಲ್ ದೀನಾಗ ಮಹಾನಗರ ಪಾಲಿಕೆ ದಕ್ಕುಲ್ ಅಕಲಿಗೆ ಸುರುವೆ ಒಂಜಿ ಸೂಚನೆ ಕೊರಿ ಎರಡ ತುಲೇನ್ ಅರಮನೆಗಲ ಪೋಡು ವೆಹಿಕಲ್ ಪೋಡು. ಅಕುಲ್ ಅಕಲ್ ದಾಯ ಬಂಡ ಬೀದಿ ಬಾದಿ ವ್ಯಾಪಾರಿನ ಕುಲು ಐತಿ ಜೀವನ ದೆಪ್ಪು ನಕುಲು ಅಂಚ ಬಂದ ಅಕಲೇಗಲ ಅನ್ಯಾಯ ಬಲ್ಲಿ ಎಂಕುಲ್ಲ ಕಂತಿನಕುಲು ನಡತೊಂದು ಪೋಪ ಸರಿ ನಡತೊಂದು ಪೋಪ ನಕಲೇಗಲ ಅನ್ಯಾಯ ಬಲ್ಲಿ ಅಂಚ ಇತ್ತು ದಂಡ ಅವು ಎಂಚನೆ ಗೊತ್ತೈತೆ ಅಕುಲು ಆ ಒಂಜಿ ಅಕುಲ್ ಗೂಡಂಗಡಿ ದೀನಗನೆ ಕಾರ್ಪೊರೇಷನ್ ಅಕುಲ್ಲ ಐಕ್ ಪರ್ಮಿಷನ್ ಕೊರ್ನಾಗ ಆಲೋಚನೆ ಮಲ್ಪೋಡು. ಇತ್ತ ಅಕುಲ್ ದಾಯಿಂದ ಬಂಡ ಅಕುಲ್ ತಂಜಿ ವೈಟಾಂಡಲ ಒಂಜಿ ಜೀವನ ತೆಪ್ಪೊಡತೆ ಜೀವನ ತೆಪ್ಪೊಡ ಆಂಡ ಎಂಚಿನ ಗೊತ್ತನೆ ಆ ಪನ್ಪಿನಿ ಇತ್ತೆ ಒಂಜೊಂಜಿ ಅಂಗಡಿಲು ರೀತಿನ ತುಂಡ ನಂಗ್ ನಡಪೇರ್ನೆ ಆಪುಜಿ. ನಂಗೆ ಫುಟ್ಪಾತ್ ನಂಗೆ ಪೋಪಿಲ ಕಜ್ಜಿ ಅಕಲ್ನ ಅಂಗಡಿ ಉಂಡು ಅಂಗಡಿ. ದಾಯಿ ಗೊತ್ತನೆ ನಾನು ಒಂಜಿ ನಿಮಿಷ ಸರ್. ಬೊಕ್ಕ ಕಾರ್ಪೊರೇಷನ್ ದಕ್ಕಲು ಎಂಚ ಗೊತ್ತುಂಡೆ ಪಾಪದಾಯಾಗ ಒಂಜಿ ಧೋರಣೆ ಉಂಡು, ಬೊಕ್ಕ ಶ್ರೀಮಂತ ಒಂಜಿ ಧೋರಣೆ ಉಂಡು ಅಕಲ್ನ. ರೋಡ್ ಉಂಡತೆ ರೋಡ್ ಅಂಗಡಿಯೇ ಕಟ್ಟದು ಕುಲ್ದು ಐಕ ಹಾಕ್ಲಾಗ ಏತು ಸರ್ತಿಂದು ಕಾರ್ಪೊರೇಷನ್ ರೋಡ್ ಉಂಡು ಪಂಡ ಅವಂದೇ ಪೇರ ಬರ್ಪುಜೀರ ಅಕುಲು ಒಂದ್ ವೇಳೆ ಪಾಪದ ಒಂಜಿ ಅಂಗಡಿ ತೀತಿಂದ ಎತ್ತ ಅಂಗಡಿ ಮಲ್ತೊಂದು ಪೋಪೇರು ಐಕ್ಯ ಮನ್ಪುನೆಂಚನೆ ಗೊತ್ತನೆ ಕಾರ್ಪೊರೇಷನ್ ದಕುಲು ಉಂಡತೆ ಅಕ್ಲೆಗಲ ಅಕುಲು ಪಾಪದಾಯಗ ಬೇತೆ ಶ್ರೀಮಂತಗ ಬೇತೆ ಮನ್ಪಿನಂದು ಪೆರಜ್ಜಿ ಪಾಪದಾಯಗ ಅನ್ಯಾಯರ್ಲಾಯನ ಬಲ್ಲಿ ಮನುಷ್ಯಗ ಪೋಪಿನ ಆಗ್ಲದಲ್ಲ ತೊಂದರೆ ಎಲ್ಲ ಜೀವ ಪೋಂಡ ಏರ್ನ ಪೋಂಡ್ ಬನ್ನಿ. ಓಕೆ ಮೇಡಮ್, ಗೊತ್ತಾಯ್ತು ತಮ್ಮ ಸಮಸ್ಯೆ ಗೊತ್ತಾಯ್ತು ಮತ್ತೆ ತಮ್ಮ ಅಭಿಪ್ರಾಯ. ಆಯ್ತು ಸರ್, ಧನ್ಯವಾದ. ಕಾಮತರಕ್ಕೆ ಕೇಳುವ ಮುಂಚೆ ಇಂತೆ ಸರ್, ಈಗ ನಾವು ಪ್ರತ್ಯೇಕ ತಮ್ಮ ಒಂದು ಚಳವಳಿ ಹೋರಾಟಕ್ಕೆ ಮತ್ತು ಹನುಮಂತ ಕಾಮತವರ ಹಿರಿಯ ಸಾಮಾಜಿಕ ಹೋರಾಟಗಾರರ ಒಂದು ವ್ಯವಸ್ಥೆಯಿಂದ ಪ್ರತ್ಯೇಕವಾದ ಝೋನ್ ಏನೋ ಮಾಡಿದ್ರು. ಆದರೆ ಝೋನಿನ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ? ಮಂಗಳೂರಿನಲ್ಲಿ
60 ವಾರ್ಡ್ಗೆ ಕೂಡ ಝೋನ್ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಹಿಂದೆ ಸುಧೀರ್ ಶೆಟ್ಟಿ ಅವರು ಮೇಯರ್ ಇದ್ದ ಸಂದರ್ಭದಲ್ಲಿ ಮಾಡಿದರು. ಓಕೆ. ಆದರೆ ಮಂಗಳೂರಿನಲ್ಲಿ ಒಂದು ಕಂಟೋನ್ಮೆಂಟ್ ವಾರ್ಡ್ನಲ್ಲಿ ಒಂದು ಝೋನನ್ನು ಮಾಡಿದ್ದಾರೆ. ಕಟ್ಟಜಾರಿಕೆ ಮಾಡಿದ್ರೆ ಹೇಗೆ? ಅಲ್ಲ, ಮಾಡಿದ್ದಾರೆ. ಓಕೆ, ಫೈನ್. ಅದು ನಾವು ಕೊಟ್ಟಿರ್ತಕ್ಕಂಥ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಾವು ಹೇಳಿರ್ತಕ್ಕಂಥ ಇದಕ್ಕೆ ಕೂಡ ಅದು ವ್ಯತಿರಿಕ್ತವಾದಂಥ ಇದರಲ್ಲಿದೆ. ಯಾಕಂತ ಹೇಳಿದರೆ ಈಗ ಇರ್ತಕ್ಕಂಥ ಸಮಸ್ಯೆ ಮಂಗಳೂರಿನಲ್ಲಿ 60 ವಾರ್ಡ್ ಇದೆ. ಓಕೆ. 60 ವಾರ್ಡ್ನಿಂದ ಈಗ ಇರ್ತಕ್ಕಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಿಂದ ಓಕೆ ಸೆಂಟ್ರಲ್ ಮಾರ್ಕೆಟ್ವರೆಗೆ ಓಕೆ ಅಥವಾ ಅಂಪನ್ಕಟ್ಟೆವರೆಗೆ ಒಂದು ಮುಕ್ಕಾಲು ಕಿಲೋಮೀಟರ್ ರಸ್ತೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದೆ. ಓಕೆ, ಇದು ಸ್ಟೇಟ್ ಬ್ಯಾಂಕ್ನಿಂದ ಅಂಪನ್ಕಟ್ಟೆವರೆಗೆ 2-3 ಕಾರ್ಪೊರೇಷನ್ ವಾರ್ಡ್ಗಳು ಬರ್ತದೆ. ಓಕೆ. ಈ 2-3 ಕಾರ್ಪೊರೇಷನ್ ವಾರ್ಡಲ್ಲಿ ವಾರ್ಡ್ ನಂಬರ್ 42, ವಾರ್ಡ್ ನಂಬರ್ 46, ವಾರ್ಡ್ ನಂಬರ್ 45, ಈ ಮೂರು ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆಯವರ ಐಡಿ ಕಾರ್ಡ್ ಕೊಟ್ಟಂತವರು ಸಂಖ್ಯೆ 395 ಜನರಲ್ಲಿ ಐಡಿ ಇದೆ. ಈಗ ಇವರು ಝೋನ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕೇವಲ 98 ಜನರಿಗೆ ಮಾತ್ರ. ಓಕೆ. ಈ 98 ಜನ ಕಂಟೋನ್ಮೆಂಟ್ ವಾರ್ಡ್ನವರು ಈ ಝೋನ್ನೊಳಗಡೆ ಕೂತು ವ್ಯಾಪಾರ ಮಾಡಿದರೆ ಓಕೆ, ಇನ್ನು 300 ಜನ ಹೊರಗಡೆ ಇರ್ತಾರೆ. ಹೊರಗಡೆ ಇದ್ದಾಗ ಸಹಜವಾಗಿ ಬೀದಿ ವ್ಯಾಪಾರ ಹೇಗಿರ್ತದೆ ಅಂತ ಹೇಳಿದ್ರೆ ಗ್ರಾಹಕರ ದೃಷ್ಟಿಕೋನದಲ್ಲಿ ಕಣ್ಣಿಗೆ ಕಾಣುವಂಥದ್ದು, ಕೈಗೆ ಸಿಗುವಂಥದ್ದು ಇದ್ರೆ ಅಲ್ಲಿ ಬೀದಿ ವ್ಯಾಪಾರ ಆಗ್ತದೆ. ಇವರು ಝೋನ್ ಒಳಗಡೆ ಕೂತ್ಕೊಂಡು ಹೊರಗಡೆ ಇನ್ನೊಂದು ವಾರ್ಡ್ನವರು ಹೊರಗಡೆ ರಸ್ತೆ ಈ ಝೋನ್ನ ಮುಂದಿನ ರಸ್ತೆಯಲ್ಲೇ ಇನ್ನೊಂದು ವಾರ್ಡು, ಅಲ್ಲಿ ಹೊರಗಡೆ ವ್ಯಾಪಾರವಾದಾಗ ಇದ್ರೊಳಗಡೆ ಯಾರು ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ವಿಫಲ ಆಗಿರ್ತಕ್ಕ ನಾವು ಹೇಳಿರ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕಿಂದ ಹಂಪನಕಟ್ಟೆವರೆಗೆ ಈ 2-3 ವಾರ್ಡ್ಗಳಲ್ಲಿ ಬರ್ತಕ್ಕಂಥ 395 ಜನರಿಗೆ ಕೂಡ ಒಂದೇ ಝೋನ್ ನಡಿಯಲ್ಲಿ ಮಾಡಿದರೆ ಇವತ್ತು ಏನೇನು ಇವತ್ತು ಪಾದಚಾರಿಗಳಿಗೆ ತೊಂದರೆ ಆಗ್ತದೆ ಅಥವಾ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತದೆ ಎನ್ನುವಂಥ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರ ಆಗ್ತದೆ. ಹಿಂದೆ ನಾವು ಅದನ್ನು ಬಹಳ ಸಾರಿ ಹೇಳಿದ್ದೇವೆ. ಆದರೆ ಇವತ್ತು ಝೋನ್ ಮಾಡಿದ್ದೇವೆ ಅನ್ನೋದನ್ನು ತೋರಿಸಲಿಕ್ಕಾಗಿ ಒಂದನ್ನು ಮಾಡಿದ್ದಾರೆ. ಇದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ವ್ಯಾಪಾರ ಹೋಗುವಂಥವ್ರು ಯಾರು? ತರಕಾರಿ ಹಣ್ಣು ಮಾರತಕ್ಕಂಥವ್ರು. ಅವರಲ್ಲಿ ವ್ಯಾಪಾರಕ್ಕೆ ಕೂತ್ರೆ ಅವರಿಗೆ ಸಂಜೆವರೆಗೆ ಗಿರಾಕಿಗಳು ಬರೆದಿದ್ರೆ ಅವರ ಹಣ್ಣು ತರಕಾರಿಗಳು ಹಾಳಾಗ್ತದೆ. ಹಾಳಾದರೆ ಅವರಿಗೆ ಅಪಾರವಾದ ನಷ್ಟ ಆಗ್ತದೆ. ಅವರಿಗೆ ಮತ್ತೆ ಅದನ್ನು ಸರಕನ್ನು ತರಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಹನುಮಂತ ಕಾಮತ್ ಅವರೇ, ಇದೀಗ ಬಹಳಷ್ಟು ತಾವೇನು ಸಮಿತಿಯ ಸದಸ್ಯರಿರುವಾಗ ಏನಾದರೂ ಹೋರಾಟ ಮಾಡಿದ್ರಿ, ಎಲ್ಲ ವಿಚಾರಗಳನ್ನ ಮಾಡಿದ್ರಿ. ಆದರೆ ಪ್ರತ್ಯೇಕ ಒಂದು ವ್ಯಾಪಾರ ಝೋನ್ ಕೂಡ ಮಾಡಿದ್ರು. ಅದು ತಮ್ಮ ಅಭಿಪ್ರಾಯದಲ್ಲಿ ವಿಫಲ ಆಗಲಿಕ್ಕೆ ಏನು ಕಾರಣ ಸರ್? ಇಲ್ಲಿ ಮುಖ್ಯವಾಗಿ ಏನ್ ಹೇಳಿದರೆ, ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತೆ ಈವರೆಗೆ ಇಟ್ಟಂತ ಕಾಂಗ್ರೆಸ್ ಬಿಜೆಪಿಯ ಆಡಳಿತದ ಮೇರೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ಇಚ್ಛಾಶಕ್ತಿ ಇದ್ದದ್ರಿಂದ ಕಳೆದ 14 ವರ್ಷದಿಂದ ಇದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಈ ಮೋದಿ ಸರ್ಕಾರ ಬಂದ ನಂತರ ಹೊಸ ಕಾನೂನು ತಂದು ಅವರಿಗೆ ಸಾಲ ಕೊಟ್ಟು ಅವರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಹೇಳುವಂಥದ್ದು. ಆ ಮೋದಿ ಸರ್ಕಾರದ ಕಾನೂನನ್ನೇ ಬಿಜೆಪಿ ಆಡಳಿತದ ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥಿತವಾಗಿ ಮಾಡಲೇ ಇಲ್ಲ. ಇಲ್ಲಿ ಏನು ಹೇಳಿದ್ರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆ ಆಗಬೇಕು, ಪಾಲಿಕೆ ಅದರ ಜವಾಬ್ದಾರಿ ತಗೊಳ್ಬೇಕು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 2 ಶಾಸಕರು ಇದರ ಮುತುವರ್ಜಿ ವಹಿಸಬೇಕು. ಕಮಿಟಿ ಇಷ್ಟರವರೆಗೆ 8 ರಸ್ತೆಗಳನ್ನು ತೋರಿಸಿದೆ. ಆ ರಸ್ತೆಗಳಲ್ಲಿ ವ್ಯವಸ್ಥಿತವಾಗಿ ಈಗಾಗಲೇ ಗುರುತಿಸಿರುವಂತ 600 ಮಂದಿ ಇದ್ದಾರೆ. ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ಇದು ಆಗಬೇಕಾಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಲಕ್ಷ್ಮೀಕಾಂತ್, ಸುಪ್ರೀಂ ಕೋರ್ಟ್ ಹೇಳಿದೆ, ಕರ್ನಾಟಕ ಮಂತ್ರಿ ಹೇಳಿದ್ದಾರೆ ಹೇಳಿ ಪಾಲಿಕೆಯವರು ಹೇಳ್ತಾರೆ. ಆದರೆ ಮಂಗಳೂರಿನ ಎಷ್ಟೋ ರಸ್ತೆಗಳಲ್ಲಿ ವ್ಯಾಪಾರಿಗಳು ಅವರ ಸಾಮಾನು ಸರಂಜಾಮು ಇಟ್ಟಿದ್ದಾರೆ. ಉದಾಹರಣೆಗೆ ಮಾರ್ಕೆಟ್ ಫಸ್ಟ್ ಕ್ರಾಸ್ ರೋಡ್ ಅಲ್ಲಿ ಹೋಗಿ ನಿಮ್ಗೆ ಫುಟ್ಪಾತಿನಲ್ಲಿ 2 ಬದಿ ಆ ಅಂಗಡಿಗಳದ್ದು ತರಕಾರಿ, ಪ್ಲಾಸ್ಟಿಕ್, ಹೂವಿಂದೆ ಇರುವುದು. ಹಾಗಾದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕದ ಮಂತ್ರಿ
ಅಂಗಡಿಯವರು ಫುಟ್ಪಾತ್ ನಲ್ಲಿ ಇಟ್ರೆ ತೆಗಿಬೇಡಿ ಹೇಳಿದ್ದೀರ. ಹೌದು. ಕಾನೂನನ್ನು ಪಾಲಿಕೆ ಪಾಲನೆ ಮಾಡ್ತದೆ ಹೇಳಿ, ಆದರೆ ಎಲ್ಲವನ್ನು ಫುಟ್ಪಾತಿನಲ್ಲಿ ರಸ್ತೆಯಲ್ಲಿ ಇಟ್ಟಿರುವ ಅಂಗಡಿಗಳ ಸಾಮಾನು ಎಲ್ಲ ತೆಗಿಬೇಕು. ಆವಾಗ ಮಾತ್ರ ಕಾನೂನಿಗೆ ಮಂಗಳೂರು ಮಹಾನಗರ ಪಾಲಿಕೆ ಗೌರವ ಕೊಟ್ಟಾಗ್ತದೆ. ಅದೇ ಕೇವಲ ಹೊಟ್ಟೆ ಬಿಟ್ಟಿದ್ದು ಬೀದಿ ಬದಿ ವ್ಯಾಪಾರಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಿಕ್ಕೆ ನಮ್ಮಂತ ಇರೋದು ವ್ಯವಸ್ಥೆ ಮಾಡಿಕೊಡಿ. ಪಾದಚಾರಿಗಳಿಗೂ ಅವರಿಗೂ ವ್ಯವಸ್ಥೆ ಮಾಡುವಂಥದ್ದು ಪಾಲಿಕೆಯ ಜವಾಬ್ದಾರಿ. ಓಕೆ ಓಕೆ ಕಾಮತ್ ಅವರೇ, ಇದನ್ನು ಬೆಂಬಲಿಸಬೇಕು. ಓಕೆ ಓಕೆ ಕಾಮತ್ ಅವರೇ.